ಶ್ರೀನಿವಾಸ್ ಭಟ್ ಅಂತೇಳಿ. ಇಲ್ಲಿಯ ಈ ಪಡುಮಲೆ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದ ವಾಸ್ತವ ತಂತ್ರಿಗಳು, ಅದೇ ರೀತಿಯಲ್ಲಿ ಅವರು ತಮ್ಮ ಕುಂಟಾರ ರವೀಶ್ ತಂತ್ರಿಗಳು ಇವರೊಂದಿಗೆ ವಿಚಾರ ವಿಮರ್ಶೆ ಮಾಡಿ ಮುಂದಕ್ಕೆ ಈ ದೇವಸ್ಥಾನವನ್ನು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವ ಸಂಕಲ್ಪದೊಂದಿಗೆ ಒಂದು ಸಭೆಯನ್ನು ಕರೆದು ಅದರಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವಾಗ ದೇವಸ್ಥಾನವನ್ನು ನನ್ನ ಒಂದು ಜವಾಬ್ದಾರಿಯೊಂದಿಗೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವ ನಿರ್ಧಾರಕ್ಕೆ ಊರವರು ಬಂದರು. ಅದೇ ರೀತಿಯಲ್ಲಿ ದೇವಸ್ಥಾನವನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂದಿನ ದೇವಸ್ಥಾನವನ್ನು ತೆರವುಗೊಳಿಸಿ ಪೂರ್ತಿಯಾಗಿ ದೇವಸ್ಥಾನವನ್ನು ನವೀಕರಣ ಮಾಡಬೇಕು, ಅದರೊಂದಿಗೆ ಅಷ್ಟೊಂದು ಬ್ರಹ್ಮಕಲಶೋತ್ಸವ ಎಲ್ಲ ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳುವ ಒಂದು ಇರಾದೆಯೊಂದಿಗೆ ಸಭೆಯನ್ನು ಕರೆದೆವು. ಅದೇ ರೀತಿಯಲ್ಲಿ ಜವಾಬ್ದಾರಿ ಏನು ನನಗೆ ಕೊಟ್ಟರ ಮುಂದಕ್ಕೆ ವಾಸ್ತವ ತಂತ್ರಿಗಳ ಒಂದು ದಿವ್ಯ ನಿರ್ದೇಶನದೊಂದಿಗೆ ಕೆಲಸವನ್ನು ಶುರು ಮಾಡಿದೆವು. ಊರವರ ಸಹಕಾರದಿಂದ ಹಳೆ ದೇವಸ್ಥಾನವನ್ನು ಸುಮಾರು ಒಂದು 10 ದಿವಸದಲ್ಲಿ ತೆರವುಗೊಳಿಸಿ ಒಂದು ಒಳ್ಳೆಯ ಸುಮುಹೂರ್ತವನ್ನು ಇಟ್ಕೊಂಡು ತಂತ್ರಿಗಳ ಶುಭಾಶೀರ್ವಾದದೊಂದಿಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದೆವು. ಸುಮಾರು ಈ ದೇವಸ್ಥಾನ ಒಂದು ತುಳುನಾಡಿನ ಒಂದು ಭವ್ಯ ಪರಂಪರೆಯುಳ್ಳಂತಹ ಒಂದು ದೇವಸ್ಥಾನ, ಪಡುಮಲೆ ಅಂತ ಹೇಳಬಹುದು. ತಿರುಮಲೆ, ಪಡುಮಲೆ, ಶಬರಿಮಲೆ ಇದು ಒಂದೇ ಸ್ಥಾನದಲ್ಲಿ ಬರಬೇಕು ಅಂತ ಹೇಳುವ ಇರಾದೆಯೊಂದಿಗೆ ಇದನ್ನು ಪೂರ್ಣವಾಗಿ ಆ ಲೆವೆಲಿಗೆ ತಂದು ನಿಲ್ಲಿಸುವ ಅಂತ ಹೇಳುವ ಉದ್ದೇಶದೊಂದಿಗೆ ಕೆಲಸವನ್ನು ಶುರು ಮಾಡಿದೆವು. ಶಿಲ್ಪಿಗಳಾಗಿ ರಮೇಶ್ ಕಾರಂತ ಬೆದರಡ್ಕ ಇವರನ್ನು ನಿಯೋಜಿಸಲಾಯಿತು. ಅವರು ವಾಸ್ತುಶಿಲ್ಪದೊಂದಿಗೆ ಏನೆಲ್ಲ ಇದಕ್ಕೆ ತಯಾರಿಗಳು ಬೇಕೋ ಅದನ್ನೆಲ್ಲ ಸೂಕ್ತ ಸಮಯದಲ್ಲಿ ನಮಗೆ ಪೂರೈಸಿ ಅವರ ಒಂದು ಶುಭಾಶೀರ್ವಾದ ಮತ್ತು ಅವರ ಮಾರ್ಗದರ್ಶನದೊಂದಿಗೆ ಈ ಕೆಲಸವನ್ನು ನಾವು ಶುರು ಮಾಡಿದೆವು. ಫಸ್ಟಿಗೆ ಈ ದೇವಸ್ಥಾನ ಏನು ಅಂತ ಹೇಳಿದ್ರೆ ನಾವು ಪಂಚಾಂಗವನ್ನು ಕೂಡ ಶಿಲಾಮೆ ಮಾಡುವುದು ಅಂತ ಹೇಳುವ ನಿರ್ಧಾರ ಇರಲಿಲ್ಲ, ಕೆಂಪುಗಲ್ಲಿಂದಲೇ ಮಾಡುವುದು ಅಂತ. ಮುಂದಕ್ಕೆ ಏನು ಅಂತ ಹೇಳಿದ್ರೆ ಶಾಶ್ವತವಾಗಿ ಈ ದೇವಸ್ಥಾನವನ್ನು ಯಾವುದೇ ಒಂದು ತೊಂದರೆಗಳಿಲ್ಲದೆ ಮುಂದೆ ಶತಮಾನಗಳ ಕಾಲ ಇದು ಬರಬೇಕು ಅಂತ ಹೇಳುವ ಉದ್ದೇಶದೊಂದಿಗೆ ಏನು ಪೂರ್ವ ನಿಶ್ಚಿತವಾಗಿ ನಾವು ನಿರ್ಧಾರ ಮಾಡಿದ್ದೆವು ಕೆಂಪುಗಲ್ಲಿಂದ ಪಂಚಾಂಗ ಮಾಡೋದು, ಅದನ್ನು ಬಿಟ್ಟು ಶಿಲಾಮಯವಾದ ಕಗ್ಗಲ್ಲಿನ ಪಂಚಾಂಗವನ್ನು ಮಾಡುವುದು ಅಂತ ಹೇಳಿ ನಿರ್ಧಾರ ತಗೊಂಡು ಕೆಲಸವನ್ನು ಶುರು ಮಾಡಿದೆವು. ಇದಕ್ಕೆ ಕಾರ್ಕಳದ ಪ್ರದೀಪ್ ಪಾಠಕ್ ಅಂತ ಹೇಳುವವರು ಕಲ್ಲಿನ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ನನಗೆ ಪೂರೈಸಿದ್ದಾರೆ. ಸುಮಾರು 6.5 ಕೋಟಿಗಳ ಬಜೆಟ್ ಉಳ್ಳ ಈ ದೇವಸ್ಥಾನವನ್ನು ಸುಮಾರು ಹೇಳಿದರೆ ಒಂದು 2.5 ಕೋಟಿಯಷ್ಟು ವ್ಯಾಲ್ಯೂಯೇಷನ್ನ ಮರಮಟ್ಟುಗಳು, ಅದೇ ರೀತಿಯಲ್ಲಿ ಉಳಿದಂತೆ 4 ಲಕ್ಷದಷ್ಟು ಏನು ಸಂಪನ್ಮೂಲಗಳು ಧನ ಸಂಗ್ರಹ ಮಾಡಬೇಕಾಗಿತ್ತು. ಇದೆಲ್ಲವೂ ಕ್ಷಣಾರ್ಧದಲ್ಲಿಂದ ಹೇಳುವ ಮಟ್ಟಿಗೆ ನಮಗೆ ಸುಲಭ ಆಗಿದೆ. ಯಾಕೆಂತ ಹೇಳಿದರೆ ಊರವರ ಸಹಕಾರದಿಂದ ಸಾಮಾನ್ಯ ಸಾಗುವಾನಿ, ಕಿರಾಲ್ಗೋಗಿ, ಹಲಸು ಇಂಥ ಮರಗಳು ತುಂಬ ಬೆಲೆ ಬಾಳುವಂಥ ಮರಗಳು ಊರವರ ದೇಣಿಗೆಯೊಂದಿಗೆ ನಮಗೆ ಬಂದಿದ್ದಾವೆ. ಹೊರಗಿಂದ ಒಂದೇ ಒಂದು ಮರಮಟ್ಟುಗಳನ್ನು ನಾವು ಪರ್ಚೇಸ್ ಮಾಡಿದ್ದಿಲ್ಲ. ಅದೇ ರೀತಿಯಲ್ಲಿ ಧನ ಸಹಾಯ ಕೂಡ ನೋಡಿದರೆ 100ಕ್ಕೆ 100ರಷ್ಟು ಊರವರ ಸಹಕಾರದಿಂದಲೇ ಬಂದಿದೆ. ಸುಮಾರು ತುಂಬ ವರ್ಷಗಳು ಬೇಕಾಗ್ಬೋದು ಅಂತ ಹೇಳಿದ ಕೆಲಸವು ಸುಮಾರು 9.5 ತಿಂಗಳು ಮಾನವ ಏನು ಹೇಳ್ತಾರೆ ವರ್ಕಿಂಗ್ ಡೇಸ್ ಅಂತ ಹೇಳ್ತೇವೆ ನಾವು, ಮಾನವ ಕೆಲಸಗಳು 9.5 ತಿಂಗಳಲ್ಲಿ ಈ ದೇವಸ್ಥಾನದ ಇಷ್ಟು ಕೆಲಸಗಳನ್ನು ನಾವು ಪೂರೈಸ್ತೇವೆ ಅಂತ ಹೇಳಿದ್ದಕ್ಕೆ ಹರ್ಷ ಪಡ್ತೇನೆ. 9.5 ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಈ ದೇವಸ್ಥಾನವನ್ನು ಅಣಿ ಮಾಡಿದೆವು. ಈ ದೇವಸ್ಥಾನದ ಪೂರ್ಣ ವಿಚಾರವನ್ನು ಹೇಳಬೇಕು ಅಂತಾದರೆ ಈ ದೇವಸ್ಥಾನವು ಪಡುದಿಕ್ಕಿಗೆ ತಿರುಗಿರುವಂಥ ದೇವಸ್ಥಾನ. ಪಡುಮಲೆ ಅಂತ ಹೇಳೋದು ಅದಕ್ಕೆ ಬೇಕಾಗಿ ದೇವರು ಮುಖವಾಗಿ ದೇವರು ಇರುವುದು. ಅದೇ ರೀತಿಯಲ್ಲಿ ಪೂರ್ವ ಭಾಗದಲ್ಲಿ ಎತ್ತರವಾದಂಥ ಒಂದು ಬೆಟ್ಟವೂ ಇದೆ. ಇದಕ್ಕೆ ಏನು ನಾವು ದೇವಸ್ಥಾನಕ್ಕೆ ಒಳಗೆ ಬರ್ತೇವೆ ಅದು ಪಡುದಿಕ್ಕಿನಲ್ಲೇ ಬರೋದು. ಅನತಿ ದೂರದಲ್ಲಿ ಪಡುದಿಕ್ಕಿನಲ್ಲಿ ಮದಕ ಅಂತ ಹೇಳುವ ಕ್ಷೇತ್ರ ಕೂಡ ಉಂಟು. ಅಲ್ಲಿ ಒಂದು ಪುರಾಣ ಪ್ರಸಿದ್ಧವಾದಂಥ ಒಂದು ಇದು ಏನು ಕಾರ್ಣಿಕವಾದಂಥ ಒಂದು ವಿಷಯ ಉಂಟು. ಏನು ಅಂತ ಹೇಳಿದ್ರೆ ದೇಯಿ ಹೇಳಿದರೆ ದೇಯಿ ಬೈದೈತಿ, ಕೋಟಿ ಜನರ ಒಂದು ಪುರಾಣದಲ್ಲಿ ಕಾಣುವಂಥ ದೇಯಿ ಬೈದೈತಿ, ಕೋಟಿ ಜನರ ಮಾತೆ ಅಂತ ಹೇಳ್ಬೋದು.
ಅವರು ಮೊಟ್ಟೆ ರೂಪದಲ್ಲಿ ಸಿಕ್ಕಿದಂತಹ ಇದು ಜಾಗ ಮದಕ ಅಂತ ಹೇಳುವುದು. ಅಲ್ಲಿ ಈಗ ಅದನ್ನು ಕೂಡ ನಾವು ಅಭಿವೃದ್ಧಿಪಡಿಸಿ ರಾಜರಾಜೇಶ್ವರಿ ಗುಡಿಯನ್ನು ಕೂಡ ನಿರ್ಮಿಸಿದ್ದೇವೆ. ಅದಕ್ಕೆ ಹೊಂದಿಕೊಂಡಂತೆ ರಾಜರಾಜೇಶ್ವರಿ ಗುಡಿಯ ಮುಂಭಾಗದಲ್ಲಿ ಒಂದು ಧ್ಯಾನ ಮಂಟಪ ಅಂತ ಹೇಳೋದನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಒಂದು 100 ಜನ ಭಕ್ತಾದಿಗಳು ಕೂತ್ಕೊಂಡು ಭಜನೆ ಅಥವಾ ಉತ್ಸವವನ್ನು ಏನಾದರೂ ಮಾಡಬೇಕಿದ್ರೆ ಅದಕ್ಕೆ ಬೇಕಾಗಿ ಒಂದು ಸ್ಥಳಾವಕಾಶವನ್ನು ಕೂಡ ಅಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಸುಸಜ್ಜಿತವಾದಂತಹ ಒಂದು ಗುಡಿ ಅಂತ ಹೇಳ್ಬೋದು. ಅದಕ್ಕೆ ಹೊಂದಿಕೊಂಡಂತೆ ಒಂದು ತೀರ್ಥಭಾವೆಯನ್ನು ಕೂಡ ಮಾಡಿದ್ದೇವೆ. ಯಥೇಷ್ಟವಾದ ನೀರು ಕೂಡ ಉಂಟು. ಪ್ರತಿ ಸಂಕ್ರಮಣದ ದಿವಸ ಅಲ್ಲಿ ಹೋಗಿ ಪೂಜೆಯನ್ನು ಕೂಡ ಮಾಡ್ತೇವೆ. ಅದೇ ರೀತಿಯಲ್ಲಿ ಪ್ರತಿ ಸಂಕ್ರಮಣ ದಿವಸ ಪೂಜೆಯೊಂದಿಗೆ ನವರಾತ್ರಿಯಲ್ಲಿ 10 ದಿವಸ 9 ದಿವಸ ಅಲ್ಲ 10 ದಿವಸ ಕೂಡ ಅಲ್ಲಿ ಹೂವಿನ ಪೂಜೆ, ರಾಜರಾಜೇಶ್ವರಿಗೆ ಬೇಕಾದಂತಹ ಉತ್ಸವಗಳನ್ನು ಅಲ್ಲಿ ನೆರವೇರಿಸಿಕೊಂಡು ತುಂಬ ಜನ ಭಕ್ತಾದಿಗಳ ನೆರವಿನೊಂದಿಗೆ ಇದನ್ನೆಲ್ಲ ಪೂರೈಸ್ತಾ ಇದ್ದೇವೆ. ನಮ್ಮ ದೇವಸ್ಥಾನಕ್ಕೆ ಬರುವುದಾದರೆ ದೇವಸ್ಥಾನದ ಸಮುಚ್ಚಯದಲ್ಲಿ ಗಣಪತಿ ಗುಡಿ ಹಿಂದೆ ಇರಲಿಲ್ಲ. ಗಣಪತಿ ಗುಡಿಯೊಂದಿಗೆ ದೇವಸ್ಥಾನ ಈಗ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ದೇವಸ್ಥಾನದಲ್ಲಿ ಅರಿಕೊಟ್ಲು, ಅದೇ ರೀತಿಯಲ್ಲಿ ಭದ್ರತಾ ಕೊಠಡಿ, ಅದಕ್ಕೆ ಹೊಂದಿಕೊಂಡಂತೆ ಸುತ್ತು ಗೋಪುರಗಳು ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದಾವೆ. ದೇವಸ್ಥಾನದ ಒಳಾಂಗಣಕ್ಕೆ ಕಲ್ಲು ಚಪ್ಪಡಿಯನ್ನು ಹಾಕಿ ನೆಲದ ಹಾಸನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಹೊರಾಂಗಣಕ್ಕೆ ಬರೋದಿದ್ದರೆ ಈ ಬ್ರಹ್ಮಕಲಶ ಸಾಮಾನ್ಯ ಫೆಬ್ರವರಿ 27ನೇ ತಾರೀಕು 2023ರಿಂದ ಮೊದಲುಗೊಂಡು 16 ತಾರೀಕು ಮಾರ್ಚ್ 2023ರವರೆಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನರ ಸಹಕಾರದಿಂದ ಸಾವಿರಗಟ್ಟಲೆ ಜನರು ಬಂದು ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಅನ್ನದಾನ ಪ್ರತಿನಿತ್ಯ ಇಲ್ಲಿ ನಡೀತಾ ಉಂಟು. ಈಗಲೂ ಗರ್ಭಗುಡಿ ಅಂತ ಹೇಳುವಾಗ ನೀವು ಯಾರ ಭಕ್ತಾದಿಗಳು ಬಂದು ಇಲ್ಲಿ ಭೇಟಿ ಕೊಟ್ಟರೆ ಗೊತ್ತಾಗ್ತದೆ. ಒಳ್ಳೆಯ ಒಂದು ಸಾಗವಾನಿ ಮರಗಳಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸಗಳೊಂದಿಗೆ ಗರ್ಭಗುಡಿ ನಿರ್ಮಾಣಗೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೇವಸ್ಥಾನಕ್ಕೆ ದೇವರಿಗೆ ಸಂಬಂಧಪಟ್ಟಂತಹ ಚಿತ್ರಕಲೆಗಳು ಅಭೂತಪೂರ್ವವಾಗಿ ಮೂಡಿ ಬಂದಿದ್ದಾವೆ. ಅದೇ ರೀತಿಯಲ್ಲಿ ಗೋಪುರಗಳು ಕೂಡ ಸುಂದರವಾಗಿ ಮೂಡಿ ಬಂದಿದ್ದು ಭಕ್ತಾದಿಗಳನ್ನು ಮನಸ್ಸುಗೊಳ್ಳುವಂತೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆಮೇಲೆ ಹೊರಾಂಗಣಕ್ಕೆ ಬರುವುದಾದರೆ ಈ ಬ್ರಹ್ಮಕಲಶ ಮುಗಿಸಿಕೊಂಡು 1 ವರ್ಷದ ಒಳಗೆ ಪುನಃ ಜಾತ್ರೆ ಬರುವಾಗ ಈ ಹೊರಾಂಗಣಕ್ಕೆ ಕೂಡ ಮಾಡಿನ ಕೆಲಸ ಸಂಪೂರ್ಣವಾಗಿ ಆಗಿದೆ. ಅದಕ್ಕೆ ಹೊಂದಿಕೊಂಡಂತೆ ದಕ್ಷಿಣ ಭಾಗದಲ್ಲಿ ಒಂದು ಗೋಪುರವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ನೆಲ ಹಾಸಿಗೆ ಟೈಲ್ಸ್ ಎಲ್ಲ ಹೊದಿಸಿ ಮದುವೆ ಕಾರ್ಯಗಳಿಗೂ ಕೂಡ ಇದನ್ನು ಸಮರ್ಪಣೆ ಮಾಡಿದ್ದೇವೆ. ಇವತ್ತು ಕೂಡ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಹೊಂದಿಕೊಂಡಂತೆ ದಕ್ಷಿಣ ಭಾಗದಲ್ಲಿ ಸುಸಜ್ಜಿತವಾದಂತಹ ಇವರಿಗೆ ಭಕ್ತಾದಿಗಳಿಗೆ ಅನುಕೂಲವಾಗುವಂತಹ ಒಂದು ಶೌಚಾಲಯಗಳು, ಅದಕ್ಕೆ ಹೊಂದಿಕೊಂಡಂತೆ ಸ್ನಾನಗೃಹಗಳು, ಅದೇ ರೀತಿಯಲ್ಲಿ ಮದುವೆಗಳು ಏನೇನಾದರೂ ಉತ್ಸವಗಳು ಮಾಡುವುದಾದರೆ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಒಂದು ವ್ಯವಸ್ಥಿತವಾಗಿ ಒಂದೊಂದು ರೂಮ್ ಕೂಡ ಮಾಡಿದ್ದೇವೆ. ಮದುವೆಗಳು ಮಾಡುವುದಾದರೆ ಗಂಡಿನ ಕಡೆಯವರಿಗೆ ಹೆಣ್ಣಿನ ಕಡೆಯವರಿಗೆ ಇದನ್ನು ಸದುಪಯೋಗ ಮಾಡಿಸಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಹೊರಾಂಗಣದಲ್ಲಿ ಕೂಡ ನಾವು ಹೊರಾಂಗಣಕ್ಕೆ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಗೋಪುರಕ್ಕೆ ಸಂಪೂರ್ಣವಾಗಿ ವಿದ್ಯುದೀಕರಣ ಆಗಿದೆ. ವಿದ್ಯುದೀಕರಣದೊಂದಿಗೆ ಫ್ಯಾನ್ಗಳು, ಮೂಲಭೂತ ಸೌಕರ್ಯಗಳು, ಧ್ವನಿವರ್ಧಕಗಳು ಇದನ್ನೆಲ್ಲ ಅಳವಡಿಸಿದ್ದೇವೆ. ಯಾವುದೇ ಕಾರ್ಯಕ್ರಮಗಳು, ಸಭೆಗಳು ಯಾವುದಾದ್ರೂ ಇರಲಿ ಚೆನ್ನಾಗಿ ಮಾಡುವಂತಹ ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಉಂಟು. ಅದೇ ರೀತಿಯಲ್ಲಿ 24 ಗಂಟೆಯೂ ಕರೆಂಟಿನ ಅಭಾವ ಬರಬಾರದು ಅಂತ ಹೇಳಿ ಪೂರ್ಣವಾಗಿ ಆಟೋಮ್ಯಾಟಿಕ್ ಆಗಿ ಆನ್ ಆಗುವಂತಹ ಒಂದು 25 kV ಇದ್ದು ಜನರೇಟರ್ ಕೂಡ ಅಳವಡಿಸಲಾಗಿದೆ. ಯಾವುದೇ ತೊಂದರೆ ಆಗದಂತೆ ಭಕ್ತಾದಿಗಳಿಗೆ ಒಳ್ಳೆಯ ಒಂದು ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಪೂರ್ವ ದಿಕ್ಕಿನಲ್ಲಿ ಬಂದರೆ ಈಶಾನ್ಯ ದಿಕ್ಕಿನಲ್ಲಿ ನಾವು ಒಂದು ಅಡುಗೆ ಶಾಲೆಯನ್ನು ಕೂಡ ಮಾಡಿದ್ದೇವೆ, ಪಾಕಶಾಲೆ. ಸುಮಾರು 1000 ಜನಕ್ಕೂ ಅಡುಗೆ ಮಾಡುವಂತಹ ವ್ಯವಸ್ಥೆ ಉಂಟು. ಆಗ್ನೇಯ ದಿಕ್ಕಿನಲ್ಲಿ ಶಾಸ್ತಾರ ಗುಡಿ ಕೂಡ ನಿರ್ಮಾಣಗೊಂಡಿದೆ. ಶಾಸ್ತಾರ ಗುಡಿ ಅಂತ ಹೇಳೋದು ಹೂವೆ ಶಾಸ್ತಾರ ಅಂತ ಹೇಳ್ತಾರೆ. ಹೂವೆ ತೋಟ ಅಂತ ಹೇಳುವುದು ಇಲ್ಲಿಯ ಪವಿತ್ರ ಪ್ರಾಣಿಗಳ ಒಂದು ಮನೆ ಇರುವ ಜಾಗ.
ಕುವೆತೋಟದಲ್ಲಿ ಅಂತ ಹೇಳುವಾಗ ಈ ಕುವೆಶಾಸ್ತ್ರ ಗುಡಿಯನ್ನು ನಿರ್ಮಿಸಬೇಕಾದ್ರೆ ಅದಕ್ಕೊಂದು ಇತಿಹಾಸ ಉಂಟು. ಕುವೆತೋಟದಲ್ಲಿ ಇರುವಂಥ ಶಾಸ್ತ್ರವನ್ನು ಯಾವಾಗ ಅವರಿಗೆ ಅಲ್ಲಿ ತೊಂದರೆಗಳು ಹೇಳಿದರೆ ಆರ್ಥಿಕವಾಗಿ ತೊಂದರೆಗಳು ಹಿಂದಿನ ಕಾಲದಲ್ಲಿ ಬಂದಿರುವಾಗ ಅದನ್ನು ದೇವಸ್ಥಾನಕ್ಕೆ ತಂದಿಡಬಾರದು ಅಂತ ಹೇಳುವ ಉದ್ದೇಶದೊಂದಿಗೆ ದೇವಸ್ಥಾನಕ್ಕೆ ತಂದಿಟ್ಟರೆ ಇಲ್ಲಿ ಪೂಜಾ ವಿಧಿಗಳನ್ನು ಅರಿಬಹುದು ಅಂತ ಹೇಳುವ ಒಂದು ಆಶಯದೊಂದಿಗೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಯಾರೆಲ್ಲ ಇದ್ರು ಆ ಟೈಮ್ನಲ್ಲಿ ಅವರು ಈ ಶಾಸ್ತ್ರನ ಒಂದು ಬಂಡೆಕಲ್ಲಿನ ಒಳಗೆ ಕೂರಿಸಿ ಬಂಡೆಕಲ್ಲನ್ನೇ ಕೊರೆದು ಅಲ್ಲಿ ಈ ಶಾಸ್ತ್ರವನ್ನು ಕೂರಿಸಿ ಪೂಜೆ ನಡೀತಾ ಇತ್ತು. ಹಿಂದಿನ ಮುಕ್ತೇಸರಾದಂತಹ ಪೇರಾಳು ರಾಧಾಕೃಷ್ಣ ವರ್ಜಂಗತ ಈಗ ಅವರು ಇಲ್ಲ, ಈಗ ಅವರ ಒಂದು ಏನು ಮುತುವರ್ಜಿಯಿಂದ ಮತ್ತು ಅವರ ಒಂದು ಲೀಡರ್ಶಿಪ್ಪಲ್ಲಿ ಆ ಶಾಸ್ತ್ರ ಗುಡಿ ಆವಾಗ ಕಲ್ಲಿನ ಒಳಗೆ ನಿರ್ಮಾಣಗೊಂಡು ಅದಕ್ಕೆ ಒಂದು ಹಂಚಿನ ಮಾಡನ್ನು ಕೂಡ ಮಾಡಿದ್ರಾಯಿತು. ಈಗ ಅದನ್ನು ತೆರವುಗೊಳಿಸಿ ಪೂರ್ತಿಯಾಗಿ ಇದು ಫೌಂಡೇಶನ್ ಶಿಲಾಮಯವಾಗಿ ಮಾಡಿ ಕೆಂಪು ಕಲ್ಲಿನ ಒಂದು ಪಾಲಿಶಿಂಗ್ ಕೆಲಸ ಮಾಡಿ ಮತ್ತು ಸಾಗವಾನಿ ತಾಮ್ರದ ಒಂದು ಮಾಡಿನ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇಲ್ಲಿ ಶಾಸ್ತ್ರವನ್ನು ಸ್ಥಾಪಿಸಿ ಇದಕ್ಕೆ ಕೂಡ ಪೂರ್ತಿಯಾಗಿ ದೇಣಿಗೆಯನ್ನು ಕೊಟ್ಟದ್ದು ಈ ಕುವೆತೋಟ ಕೇಶವ ಭಟ್ರ ಮನೆಯವರೇ. ಸಾಮಾನ್ಯ 10 ಲಕ್ಷಷ್ಟು ಖರ್ಚಾಗಿದೆ ಅದಕ್ಕೆ. ತಾಮ್ರ ವೃದ್ಧಿಸುವ ಕೆಲಸ ಇರ್ಬೋದು, ಇದು ಕಗ್ಗಲಿನ ಕೆಲಸ ಎಲ್ಲದಕ್ಕೂ ಅವರು ಏನು ಸ್ಪಾನ್ಸರ್ ಆಗಿ ಅವರೇ ಕೆಲಸ ಮಾಡಿದ್ದಾರೆ. ಇದರಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ದೈವಸ್ಥಾನಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಿದೆ. ಇವಾಗ ಏನು ಒಂದು ದೇವಸ್ಥಾನದ ಒಂದು ನಿಯಂತ್ರಣದಲ್ಲಿ ಇಲ್ಲ ಅದು, ಯಾಕೆಂದರೆ ವ್ಯವಸ್ಥಾಪನಾ ಸಮಿತಿ ಒಂದು ಬೇರೆ ಆಗಿದೆ. ಆದ್ದರಿಂದ ಇದನ್ನು ಮುಂದಕ್ಕೆ ದೇವಸ್ಥಾನದ ಆಡಳಿತಕ್ಕೆ ಸೇರಿಸಬೇಕು ಅಂತ ಹೇಳುವ ಒಂದು ಇಚ್ಛೆ ಈಗ ಭಕ್ತಾದಿಗಳನ್ನು ಬರ್ತಾ ಉಂಟು. ಅದಕ್ಕೆ ಕೂಡ ಪ್ರಯತ್ನ ಪಡ್ತೇವೆ. ಏನು ಪೂವಮಾಣಿ, ಗಿಣ್ಣಿಮಾಣಿ, ರಾಜನ್ ದೈವ ಮತ್ತು ಗುಳಿಗ ದೈವದ ಎಲ್ಲ ಸ್ಥಾನಗಳು ಏನು ಒಂದು ಸಾನ್ನಿಧ್ಯಗಳು ಇಲ್ಲಿಂದ ಅನತಿ ದೂರದಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿ ಏನಲ್ಲಿಗೆ ಬದಿನಾರ್ ಅಂತ ಹೇಳ್ತಾರೆ, ಅಲ್ಲಿ ಈಗ ಹೊಸ ಗುಡಿಯೊಂದಿಗೆ ನಿರ್ಮಾಣ ಆಗಿದೆ. ಪೇರಾಲು ರಾಧಾಕೃಷ್ಣ ಮಗ ಪೇರಾಲು ಮನೋಜ್ ಇವರ ನೇತೃತ್ವದಲ್ಲಿ ಈ ಎಲ್ಲ ಕೆಲಸಗಳಲ್ಲಿ ನೆರವೇರಿದ್ದಾವೆ. ಅದೇ ರೀತಿಯಲ್ಲಿ ಹೊಸದಾಗಿ ಎಲ್ಲ ನಿರ್ಮಾಣ ಆಗಿದೆ. ಅಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲ ಆಡಳಿತವನ್ನು ಮಾತ್ರ ದೇವಸ್ಥಾನಕ್ಕೆ ಏನು ಪಡ್ಕೊಳ್ಳುವ ಕೆಲಸ ಇನ್ನು ಏನು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಮುಟ್ಟಿದೆ. ಮುಂದಕ್ಕೆ ದೇವಸ್ಥಾನದ ಆಡಳಿತದೊಂದಿಗೆ ಅದನ್ನು ವಿಲೀನಗೊಳಿಸಬೇಕು ಅಂತ ಹೇಳುವ ಇಚ್ಛೆ ಕೂಡ ಭಕ್ತಾದಿಗಳಿರೋದ್ರಿಂದ ಅದಕ್ಕೆ ಪ್ರಯತ್ನಗಳು ಸಾಗ್ತಾ ಉಂಟು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.